Party. All set for the Jai success party. कौन हीरो? You are. Who said? This Mao is here in Pune. 100 ಕೋಟಿ ಬೆಕ್ಕು 100 ಕೋಟಿ ನಾಯಿ ಕೇಳಿರ್ತೀರ ನೀವು 100 ಕೋಟಿ ಬೆಕ್ಕು. And we are leaving to Mangalore. Let's go. ಕನ್ನಡ ಬರುತ್ತಾ? Oh my God. Mumbai journey was really awesome. ಈಗ ಒಂದು ಜೈ ಮುಂಬೈ ಸಕ್ಸಸ್ ಪಾರ್ಟಿ ಎಲ್ಲ ಮುಖದಲ್ಲಿ ಮಂದಹಾಸ ಕೈಪಾಡು Let's go. ಅಯ್ಯೋ All set for the Jai success party in Dadar. Dadar. ಜಯ ಅದ್ಭುತ ಸಕ್ಸಸ್ ನಂತರ ಇವತ್ತು ಏನೋ ಪಾರ್ಟಿ ಇಟ್ಟಿದ್ದಾರೆ ಅಂತೆ. ಸೊ ನೋಡುವ, ಪಾರ್ಟಿಗೆ ಹೋಗುವ. ನಿದ್ದೆ ಇಲ್ಲ, ಏನು ಪಾರ್ಟಿ ಆಗುತ್ತೋ ಗೊತ್ತಿಲ್ಲ, ನಾವೇ ಪಾರ್ಟಿ ಆಗಿದ್ದೀವಿ ಆಲ್ರೆಡಿ. ಸೊ ನೋಡುವ, ಪಾರ್ಟಿಗೆ ಹೋಗಿ ಎಂಜಾಯ್ ಮಾಡುವ. ಹಾಯ್, ನಾವು ಮುಂಬೈಲಿದ್ದೀವಿ. ನಿಮ್ಗೆ ಗೊತ್ತಿದೆ, ಅದು ಕಳೆದ 3 ದಿನಗಳಿಂದ ಇಲ್ಲಿದ್ದೀವಿ. ಆ್ಯಂಡ್ ಜೈ ಸಿನಿಮಾದ ಮುಂಬೈ ಪ್ರೀಮಿಯರ್ ಶೋ ಸಕ್ಕದಾಗಾಯಿತು. ಆ್ಯಂಡ್ ಇವಾಗ ನಾವು ಎಲ್ಲಿದ್ದೀವಿ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಇನ್ ಮುಂಬೈ. ಎಲ್ಲಿದ್ದೀವಿ? ವಿ ಆರ್ ಇನ್ ತಾಜ್. ಆ್ಯಂಡ್ ನಾನು ಸ್ಟಾರ್ ಸ್ಪೋರ್ಟ್ಸಲ್ಲಿ ಆ್ಯಂಕರಿಂಗ್ ಎಲ್ಲ ಮಾಡೋದಕ್ಕೆ ಬರ್ತೀನಲ್ಲ, ಆವಾಗ ತಾಜಲ್ಲಿ ನಾನು ಸ್ಟೇ ಮಾಡ್ತೀನಿ. ಬಟ್ ಇವಾಗ ನನ್ನ ಹತ್ರ ಅಲ್ಲಿ ರೂಮ್ ಇಲ್ಲ, ಸೊ ಹಾಗಾಗಿ ಕೀ ಇಲ್ಲ. ಸೊ ಹೊರಗಡೆಯಿಂದನೇ ತಾಜ್ ನೋಡಬೇಕು ನಾನು. ಬಟ್ ಮೈ ಮೋಸ್ಟ್ ಫೇವ್ರೆಟ್ ಹೋಟೆಲ್ ಅಂತ ಹೇಳ್ಬೋದು, ಆ್ಯಂಡ್ ಮೋಸ್ಟ್ ಫೇವ್ರೆಟ್ ಜಾಗ ಅಂತ ಹೇಳ್ಬೋದು. ನಾನು IPL ಎಲ್ಲ ಆ್ಯಂಕರಿಂಗ್ ಮಾಡೋದಕ್ಕೆ ಬಂದಾಗ ಸೊ ಇಲ್ಲೆಲ್ಲ ರಾತ್ರಿ ವಾಕಿಂಗ್ ಎಲ್ಲ ಮಾಡ್ತಾಯಿರ್ತೀನಿ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಟರ್ನ್ ಆದರೆ ಏನಿದೆ, गेट वे ऑफ इंडिया. ओके, कौन हीरो? You are. Who said? कौन बोला? He said. Hey, he was just joking. क्या ऐसा सेलिब्रिटी? Okay. Jay, let's go. Thank you. Nice meeting you. See you. ಇವರ ಹೆಸರು ಸೋಕ್ಷಿತ್ ಅಂತ. ಹಾಯ್, ನಮಸ್ಕಾರ. ಡೇ ನಂಬರ್ 4 ಇನ್ ಮುಂಬೈ. ಇವತ್ತು ಮುಂಬೈನಲ್ಲಿ 4ನೇ ದಿನ. ಇನ್ನು 4ನೇ ದಿನ ನಮ್ಮ ಮುಂಬೈ ಡೇ. ಆ್ಯಂಡ್ ಇವಾಗ ನಾವು ಡೈಸರಿಂದ ಥಾನೆಗೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ, ನನ್ನ ಅಕ್ಕನ ಮನೆ ಅಥವಾ ಅಕ್ಕ ಭಾವನ ಮನೆ ಥಾನೆಯಲ್ಲಿರೋವಂಥದ್ದು. ಸೊ ವಿ ಆರ್ ಆನ್ ದ ವೇ ಟು ಥಾನೆ. ಲೆಟ್ಸ್ ಗೋ. ಅಕ್ಕನ ಮನೆಗೆ ಹೋಗೋದಕ್ಕಿಂತ ಮುಂಚೆನೇ ನನಗೆ ಭಾವ ಸಿಕ್ಕಿದ್ರು. ಭಾವ ಊಟಕ್ಕೆ ಹೋಗೋಣ ಅಂತ ಹೋಟೆಲ್ಗೆ ಕರ್ಕೊಂಡು ಹೋದ್ರು. ಸಖತ್ತಾಗಿರೋವಂತಹ ಒಂದು ಊಟ ಮಾಡಿದ್ವಿ. ಅದಾದಮೇಲೆ ಅಲ್ಲಿಂದ ಹಾಗೆ ಅಕ್ಕನ ಮನೆಗೆ ಹೊರಟ್ವಿ. ಅಕ್ಕನ ಮನೆಗೆ ಬಂದಾಗ ಅಲ್ಲಿ ಒಂದು ಸರ್ಪ್ರೈಸ್ ಗೆಸ್ಟ್ ಇದ್ದರು. ನನಗೆ ಗೆಸ್ಟು, ಅವ್ರಿಗೆ ನಾನು ಗೆಸ್ಟು. ಅದು ಯಾರು ಅಂತಂದರೆ ಮ್ಯಾಕ್ಸ್ ಅನ್ನೋ ಬೆಕ್ಕು. ಸೊ ಅದಕ್ಕೆ ಯಾಕೆ ಮ್ಯಾಕ್ಸ್ ಅಂತ ಹೆಸರಿಟ್ರು ದೇವರಾಣೆ ಗೊತ್ತಿಲ್ಲ ನನಗೆ. 100 ಕೋಟಿ ಬೆಕ್ಕು 100 ಕೋಟಿ ನಾಯಿ ಕೇಳಿರ್ತೀರ ನೀವು. 100 ಕೋಟಿ ಬೆಕ್ಕು. ಸಂಜೆ ಹೊತ್ತಾಗಿರೋದ್ರಿಂದಾಗಿ ಅಕ್ಕನ ಮಗ ಸ್ಮಯನ್ ಹಾಗೆ ಶಾಲೆಯಿಂದ ಬಂದ ಮೇಲೆ ಅವನಿಗೆ ಸರ್ಪ್ರೈಸ್ ಆಯಿತೋ ಇಲ್ವೋ ಗೊತ್ತಿಲ್ಲ. ಬಟ್ ಅವನದೇ ಒಂದು ಸ್ಟೋರಿ ಹೇಳ್ತಾ ಇದ್ದ. ಅದೇನು ಅಂತ ಕೇಳ ಬನ್ನಿ. ಸ್ಮಯನ್ ದಾಯ್ ಅಕ್ಕ ಅವ್ರಿಗೆ ಶಾಲೆಗೆ ಬರ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಕಿಡ್ನಾಪರ್ಸ್ ಉಳ್ಳಾರ. ಏನು ಬನ್ನಿ, ಏನು ಕಿಡ್ನಾಪ್ ಮಾಡಿದ್ರಿಗೆ? ಅವನು ತುಳುವಲ್ಲಿ ಹೇಳ್ತಾ ಇದ್ದ ಒಂದು ಕಿಡ್ನ್ಯಾಪ್ ಸ್ಟೋರಿ. ಅಂದರೆ ಯಾರೋ ಕಿಡ್ನ್ಯಾಪ್ ಮಾಡಿದ್ರಂತೆ. ಅದು ಸತ್ಯನೋ ಸುಳ್ಳೋ ಇಲ್ಲ ಯಾವುದೋ ಒಂದು ಸಿನಿಮಾದಲ್ಲಿ ನೋಡ್ರೋ ಕಥೆನೋ ನನಗಂತೂ ಗೊತ್ತಿಲ್ಲ. ಈಗಾಗಲೇ ಊಟ ಮಾಡ್ಕೊಂಡು ಬಂದಿದ್ವಿ. ಆದರೂ ಕೂಡ ಅಕ್ಕ ಪಾಪ ಪ್ರೀತಿಯಿಂದ ತುಂಬ ವೆರೈಟಿ ಆಫ್ ತಿಂಡಿಗಳೆಲ್ಲ ಮಾಡಿದ್ಲು. ಅವಳಿಗೆ ಬೇಜಾರಾಗೋದು ಬೇಡ ಅಂತ ನಾವು ಸಖತ್ತಾಗಿ ಮತ್ತೆ ತಿಂದ್ವಿ. ಅಂದರೆ ನೀವು ಅಂದ್ಕೋಬೋದು ಆ ಹೋಟೆಲ್ ಎಷ್ಟು ಜಾಗ ಇದೆ ಗುರು ಅಂತ. ಟೇಸ್ಟಿ ಆಗಿತ್ತು, ಅದಕ್ಕೆ ತಿಂದ್ವಿ, ಖುಷಿ ಆಯಿತು. ಆ್ಯಂಡ್ ಅಕ್ಕನ ಪ್ರೀತಿ ಒಂದು ಸ್ವಲ್ಪ ಜಾಸ್ತಿ ಇತ್ತಲ್ವ, ಇನ್ನೂ ಟೇಸ್ಟಿ ಆಗಿತ್ತು. ಹಾಗೆ ಮಲಗಿ ಎದ್ದ ನಂತರ ನೆಕ್ಸ್ಟ್ ಡೇ ಬಂತು. ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ 4 ಗಂಟೆಗೆ ಹೊರಡೋದಿತ್ತು. ಏನಕ್ಕೆ ಅಂತಂದರೆ ಫುಲ್ ಡೇ ಟ್ರಾವೆಲ್ ಮಾಡಬೇಕಾಗಿತ್ತು. 4 ಗಂಟೆ ಅಂತಂದರೆ ನಮ್ಮ ಪ್ರೊಡ್ಯೂಸರ್ ತುಂಬ ಸ್ಟ್ರಿಕ್ಟ್ ಆಗಿರೋದ್ರಿಂದಾಗಿ ನಾವೆಲ್ಲ 3:59ಕ್ಕೆ ರೆಡಿ ಇದ್ವಿ. ಸೊ ಅರ್ಧಂಬರ್ಧ ನಿರ್ದಿದ್ದೀವಿ. ಆ್ಯಂಡ್ ವಿ ಆರ್ ಲೀವಿಂಗ್ ಟು ಮ್ಯಾಂಗ್ಳೂರ್. ಲೆಟ್ಸ್ ಗೋ.
ಕಾರಲ್ಲಿ ನನಗಂತೂ ಚೆನ್ನಾಗಿ ನಿದ್ದೆ ಬಂತು. ಕಣ್ಣು ಬಿಟ್ಟಾಗ ಯಾವುದೋ ಒಂದು ಹೋಟೆಲ್ ಮುಂದೆ ಕಾರ್ ನಿಲ್ಲಿಸಿದ್ರು. ಹೋಗಿ ಬ್ಯಾಟಿಂಗ್ ಶುರು ಮಾಡಿದ್ವಿ, ಅಂದರೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ವಿ. ನಾನು ಮಿಸಲ್ ಪಾವ್ ಮತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಂಗಳೂರು ಕಡೆಗೆ ನಮ್ಮ ಪಯಣ ಮುಂದುವರಿಯಿತು. ಆನ್ ದ ವೇ ಸಕ್ಕದಾಗಿ ಮಜಾ ಮಾಡಿದ್ವಿ. ಬೆಳಗಾವಿ ರೀಚ್ ಆದಾಗ ಪಾರ್ಲಿಮೆಂಟ್ ನೋಡಿದ್ವಿ. ಹಂಗೆ ಮುಂದೆ ಹೋಗಿ ಊಟ ಮಾಡಿದ್ವಿ. ಹಿಂಗೆ ಎಂಜಾಯ್ ಮಾಡ್ತಾ ಟ್ರಾವೆಲ್ ಮಾಡಿ ರಾತ್ರಿ ಆಗೋಯ್ತು. ಊಟ ಮಾಡೋದು ಎಲ್ಲಿ ಅಂತ ಆಲೋಚನೆ ಮಾಡಿದಾಗ ಉಡುಪಿಯಲ್ಲಿ ಒಂದು ಒಳ್ಳೆ ಪ್ಲೇಸ್ ಇದೆ ಅಂತ ನೆನಪಿಗೆ ಬಂತು. ನಮ್ಮ ಉಡುಪಿಡಿಲ್ಲ ಓಲ್ ಒನಸನ್ಪುನು ಏನೊಂದು ಇತ್ತಾಗ ಎನ್ನು ನಗನೆ ಫಸ್ಟ್ ಥಾಟ್ ಬರ್ತೀನಿ ನಮ್ಮ ನಾರಾಯಣ್ಸ್ ಸೀಶೆಲ್. ಆಲ್ರೆಡಿ ನಮ್ಮ JEE ರಿಲೀಸ್ ಹಬ್ಬಗ ಉಡುಪಿಗೆ ಬಂದಾಗ ಒನಸಕ್ಕೆ ಬೈದಿತ್ತ. ಸೊ ಆ ಟೇಸ್ಟ್ ಅಂಚಿನ ಮೈಂಡ್ ಹಿಡಿತಾನೆ. ಸೊ ಇನಿ ಬತ್ತ ಇನಿ ಮುರಣ ಒಂಚೂರು ಬ್ಯುಸಿ ಇತ್ತ. ಸೊ ಇನಿ ಫ್ರೀ ಇತ್ತ. ಸೊ ಆರಾಮ್ಸೆ ಸುಮಾರು ವೆರೈಟಿ ಆಫ್ ಫಿಶ್ ತಿಂದ. ಇಟ್ ವಾಸ್ ರಿಯಲಿ ನೈಸ್. ಯಾರಾದರೂ ಎಲ್ಲಿಂದಾದರೂ ಬರೋದಾದರೆ, ಮಂಗಳೂರಿಗೆ ಬರೋರಿದ್ರೆ ಅಥವಾ ಉಡುಪಿಗೆ ಬರೋರಿದ್ರೆ ಅಥವಾ ಈ ಕಡೆ ಕುಂದಾಪುರದಿಂದ ಬರೋರಿದ್ರೆ, ಉಡುಪಿಯಲ್ಲಿ ನಾರಾಯಣ್ಸ್ ಸೀಶೆಲ್ ಅಂತ ಇದೆ. ಉಡುಪಿ ಕೋರ್ಟ್ ಅಪೋಸಿಟ್ ಇರೋವಂಥದ್ದು. ಯಾರು ಕೇಳಿದ್ರು ಹೇಳ್ತಾರೆ ಸಖತ್ತಾಗಿದೆ, ಯು ಹ್ಯಾವ್ ಟು ವಿಸಿಟ್. ಆಯ್ತಾ, ನಮ್ಮ ಶೆಫ್ ಇದ್ದಾರೆ. ಕ್ಯಾ ನಾಮ್ ಹೈ ಆಪ್ಕಾ? एजाज अहमद, किधर से आप? उड़ीसा से। ओह, मुझे ये बताइए आप उड़ीसा से है. मेरा हिंदी उतना अच्छा नहीं है. ಕನ್ನಡ ಬರುತ್ತಾ? ಓ ಮೈ ಗಾಡ್. ಈ ಫಿಶು ಅದಿದೆಲ್ಲ ನಮ್ಮ ಡಿಶ್ಶು ಅಲ್ವಾ? ನೀವು ಒಡಿಸ್ಸಾದಿಂದ ಬಂದು ಇಷ್ಟೊಂದು ಸಕ್ಕದಾಗಿ ಹೆಂಗೆ ಮಾಡ್ತೀರಾ ಅಂತ. ಎಲ್ಲ ನಮ್ಮ ಸ್ಟಾಫ್ ಸಪೋರ್ಟ್ ಮಾಡ್ತಾರೆ, ಎಲ್ಲ ನಲ್ಲ ಇದಕ್ಕೆ ಮಾಡ್ತಾರೆ, ಚೆನ್ನಾಗಿದೆ ಕೆಲಸ ಮಾಡ್ತಾರೆ. ನನಗೆ ಸ್ವಲ್ಪ ಆಪ್ರೇಷನ್ ಮಾಡ್ತೀನಿ ಅಷ್ಟೇ, ಸ್ಟಾಫ್ ಆಪ್ರೇಷನ್. ಓಕೆ, ಯಾರಾದರೂ ಇವಾಗ ದೂರದಿಂದ ಬಂದರೆ ಸೊ ಯಾವ ಡಿಶ್ಶು ಡೆಫಿನೆಟ್ಲಿ ಟ್ರೈ ಮಾಡಬೇಕು ಅಂತ ಹೇಳ್ತೀರಾ ಇಲ್ಲಿ? ಓಕೆ ಸರ್, ತಂದೂರು ಸ್ಪೆಷಲ್ಸ್, ಚಿಕನ್ ತಂದೂರು. ಓಕೆ, ಫಿಶಲ್ಲಿ ಫಿಶ್ ಬಿ ಏನು ಟ್ರೈ ಮಾಡಬೇಕು ಫಿಶಲ್ಲಿ? ಫಿಶ್ ಪ್ಲಾಟರ್. ಓಕೆ, ಅದನ್ನು ಟ್ರೈ ಮಾಡಿ. ಸೊ ನಾನು ತುಂಬ ಫಿಶ್ ತಿಂದೆ, ನನಗೆ ಕನ್ಫ್ಯೂಸ್ ಆಗಿದೆ ಏನೇನೆಲ್ಲ ತಿಂದಿದ್ದೀನಿ ಅಂತ. ಸೊ ನಮ್ಮ ತುಂಬ ಆಪ್ತರಿದ್ದಾರೆ. ಸೊ ಖುಷಿ ಏನು ಅಂತಂದರೆ ನಮಗೆ ಬೇಕಾದವರು ಏನೋ ಒಂದು ಉದ್ಯಮ ಮಾಡಿದಾಗ ಅದು ಸಕ್ಸಸ್ಫುಲ್ಲಾಗಿ ರನ್ ಆದಾಗ, ನಮ್ಮ ಸಿನಿಮಾ ಹೇಗೆ ನಾವು ಕಷ್ಟಪಟ್ಟು ಮಾಡಿ ಅದು ಸಕ್ಸಸ್ಫುಲ್ಲಿ ಹಿಟ್ ಆದಾಗ ಎಷ್ಟು ಖುಷಿ ಆಗುತ್ತೆ ನೋಡಿ, ಅದೇ ಖುಷಿಲಿದ್ದಾರೆ. ಸೊ ಪಲ್ಲಣ್ಣ, ಸೊ ಸ್ಟಾರ್ಟ್ ಮಾಡಿದೆ ಏ ಸಮಯ ಏನೊಂದು ಆಜಿ ತಿಂಗಳು సో ఏం చెప్పబోతుండే అండ్ మొత్తం జనకులు దాదా లైక్ మల్బిర్ మూలు ಫಿಶ್ ಸೀ ಫುಡ್ ಸ್ಪೆಷಲ್ ಸೀ ಫುಡ್ ಪ್ಲಾಟರ್ ಮಸ್ತ್ ಬೋಬುಂಡು ಡೈಲಿ. ಓಕೆ, ಸೊ ವಿಡಿಯೋ ತೊಗೊಂಡು ದಾದಾ ಅಂತಾರೆ. ವಿಡಿಯೋ ತುಪ್ಪನಾಗ ಮತ್ತೆ ಟ್ರೈಮಲ್ ಪ್ಲೇ ಹೊರ ಟ್ರೈಮಲ್ ತನಕ ಕೂಡ ಬರುವಾರ ನೀವು 100%. ಯಾನ್ ಲೈವ್ ಎಕ್ಸಾಂಪಲ್ ಹೊರ ಬೈದಿತ್ತೆ ಅವಾಗ ಯಾನಿತ್ತೆ ನಾಡೊಂ ಬೈದೆ ಕುಡರ ತಿನ್ಕಂದು. ಸೊ 7 ಗಂಟೆ ಮುಟ್ಟು ರಾತ್ರಿ ಇನ್ನು ಮಧ್ಯಾಹ್ನ 11 ಗಂಟೆ ಹಿಡಿದು ರಾತ್ರಿ 11 ಗಂಟೆ ಮುಟ್ಟ. ವಾವ್ ಸೂಪರ್ಬ್. ಸೊ ಮಧ್ಯಾಹ್ನ ಒಂದೊಂದ್ಸಲ ಹಾಕೊಂಡು ರಾತ್ರಿ ಒಂದೊಂದ್ಸಲ ಹಾಕೊಂಡು ಹೂ ಟೈಮಿಗೆ ಬರಲಿ. ಸೊ ಹೈಲಿ ರೆಕಮೆಂಡೆಡ್ ನಾರಾಯಣ್ ಸೀಶೆಲ್. ಸೊ 4ರಿಂದ ಅಂದರೆ ನಾವು ಹೋಗಿರೋದು 12ಕ್ಕೆ, 12, 13, 14, 15, ಇವತ್ತು 16. 12, 13, 14, 15, 16 5 ದಿನಗಳ ಮುಂಬೈ ಜರ್ನಿ ವಾಸ್ ರಿಯಲಿ ಆಸಮ್. ಸಕ್ಕತ್ತಾಗಿತ್ತು. ಒಂದು ಸಿನಿಮಾ ರಿಲೀಸ್ ಮಾತ್ರ ಅಲ್ಲ, ದ ಹೋಲ್ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಮುಂಬೈ ತನಕ ಟ್ರಾವೆಲ್ ಮಾಡಿದ್ದು, ಅಲ್ಲಿ ಮಜಾ ಮಾಡಿದ್ದು, ಸಿನಿಮಾ ರಿಲೀಸು, ಅಷ್ಟೊಂದು ದೊಡ್ಡ ಬಿಗ್ಗರ್ ಸಕ್ಸಸ್ ಆಗಿದ್ದು, 5,500 ಜನ ಒಂದೇ ದಿನ ಮುಂಬೈಯಲ್ಲಿ ಒಂದು ತುಳು ಸಿನಿಮಾ ನೋಡಿದ್ದು, ಇದೆಲ್ಲ ವೆರಿ 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 ಸ್ಪೆಷಲ್. ಮುಂಬೈದ ಮಾತ ತುಳುವರೆಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಯಾರ್. ಸೊ ನಿಗ್ಲೀತ್ ಮೋಕೆ ಕೊರ್ಪರ ನೆನೆದಿದ್ದಾನೆ. ಥ್ಯಾಂಕ್ಸ್ ಎ ಲಾಟ್. ಸೊ ಇಲ್ಲಿಗೆ ಮ್ಯಾಂಗ್ಳೂರ್ ಟು ಮುಂಬೈ ನಮ್ಮ ವ್ಲಾಗ್ ಏನಿದೆ ಮುಕ್ತಾಯ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗ್ನೊಂದಿಗೆ ಮತ್ತೆ ಸಿಗೋಣ. ನಾನು ನಿಮ್ಮ ರೂಪೇಶ್ ಶೆಟ್ಟಿ. ನೋಡ್ತಾ ಇರಿ ರೂಪೇಶ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಅಷ್ಟೇ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.